ಮೈಸೂರಿನ ನಂಜನಗೂಡಿನಲ್ಲಿ ದೇವಸ್ಥಾನ ಕೆಡವಿರುವುದನ್ನು ಖಂಡಿಸಿರುವಂತಹ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯದಲ್ಲಿ ನಡೀತಾ ಇರುವ ದೇವಸ್ಥಾನಗಳ ಧ್ವಂಸ ಕಾರ್ಯವನ್ನ ಮಾಡಿರುವ ಬಿಜೆಪಿ ನಾಯಕರ ತಲೆದಂಡವಾಗಬೇಕು ಎಂದು ಆಗ್ರಹಿಸಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ, ಇದು ಬೆನ್ನು ಮೂಳೆ ಇಲ್ಲದ ಸರ್ಕಾರ. ದೇವಸ್ಥಾನವನ್ನ ಯಾರು ಕೆಡವಿದ್ದಾರೋ ಅವರ ಕೈಯಲ್ಲೇ ದೇವಸ್ಥಾನವನ್ನ ಪುನರ್ ಪ್ರತಿಷ್ಠಾನ ಮಾಡಿಸಬೇಕು. ಇದಕ್ಕೆ ಜನರ ತೆರಿಗೆ ದುಡ್ಡನ್ನು ಬಳಸಬಾರದು ಎಂದು ಆಗ್ರಹಿಸಿದರು. ದೇವಾಲಯವನ್ನ ಕೆಡವಲು ಆದೇಶವನ್ನ ಬಿಜೆಪಿ ನಾಯಕರೇ ನೀಡಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ಪುನರ್ ನಿರ್ಮಿಸುತ್ತೇವೆ ಎಂದು ಈಗ ಇವರು ಹೇಳುವುದು ನಾಚಿಕೆ ಕೇಡಿನ ವಿಚಾರ. ಸಣ್ಣ ತಪ್ಪು ಆಗಿದೆ ಎಂದು ಹೇಳುವುದು, ದೇವಸ್ಥಾನವನ್ನ ಕೆಡವುವುದು ಸಣ್ಣ ತಪ್ಪು ಎಂದು ಪ್ರಶ್ನಿಸಿದ್ರು. ನಿಮಗೆ ತಾಕತ್ತಿದ್ರೆ ಅನಧಿಕೃತ ಮಸೀದಿ ಪಟ್ಟಿಯಲ್ಲಿರುವ ಒಂದೇ ಒಂದು ಮಸೀದಿಯನ್ನ ಒಡೆದು ನೋಡಿ, ನಿಮ್ಮನ್ನು ಬಿಡ್ತಾರಾ? ದೇಗುಲ ಕೆಡವಿದ ಬಿಜೆಪಿ ನಾಯಕರ ನಡೆಗೆ ಕ್ಷಮೆ ಇಲ್ಲ ಎಂದರು. ನಾನು ಕೇಳ್ತಾ ಇರೋದು, ಎಲ್ಲಾದರೂ ಇತಿಹಾಸದಲ್ಲಿ ಒಂದು ಮಸೀದಿಯನ್ನು ಒಡೆದಿದ್ದರೆ ತೋರಿಸಿ, ಒಂದು ಚರ್ಚನ್ನು ಒಡೆದಿದ್ರೆ ತೋರಿಸಿ. ಇದೆಯಾ? ಅದು ಯಾಕೆ ದೇವಸ್ಥಾನಗಳೇ ಮಾತ್ರ ಟಾರ್ಗೆಟ್ ಆಗುತ್ತೆ? ಏನು ನಾವು ಮಾತಾಡದೆ ಕೂತಿದ್ದೇವೆ, ನಾವು ಅವರು ಏನು ಮಾಡಿದರೂ ನಡೀತದೆ ಎಂಬ ಹೇಳಬೇಕು. ಅವರು ಇನ್ನೊಂದು ಪ್ರಮುಖ ವಿಚಾರ ಹೇಳ್ತಾರೆ, ನಾವು ದೇವಸ್ಥಾನವನ್ನು ಕಟ್ಟಿಕೊಡ್ತೇವೆ. ಯಾರ ದುಡ್ಡಿನಲ್ಲಿ ಕಟ್ಟಿಕೊಡ್ತೀರಿ ಸ್ವಾಮಿ? ಸರ್ಕಾರಕ್ಕೆ ಜನರು ತೆರಿಗೆ ಕಟ್ಟಿರುವಂಥದ್ದು ಯಾರು ದುಡ್ಡು ಸ್ವಾಮಿ? ದೇವಸ್ಥಾನದ ದುಡ್ಡು. ಅದನ್ನು ಪುನರ್ ನಿರ್ಮಿಸ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೇನಾದರೂ ಜವಾಬ್ದಾರಿ ಇದೆಯಾ ಭಾರತೀಯ ಜನತಾ ಪಕ್ಷದ ನಾಯಕರೇ? ನೋಡುವ, ಒಂದು ಮಸೀದಿಯನ್ನು ಕೆಡವಿ ನೋಡುವ, ನಿಮಗೆ ತಾಕತ್ತಿದ್ರೆ. ನಾನು ಕೇಳ್ತೇನೆ, ಅನಧಿಕೃತ ದೇವಸ್ಥಾನಗಳ ಮಸೀದಿಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ, ಅಥವಾ ಚರ್ಚ್ಗಳ ಪಟ್ಟಿಯನ್ನು ಕೊಟ್ಟಿದ್ದೀರಲ್ಲ, ಒಂದು ನಾನು ಕೇಳ್ತಾ ಇದ್ದೇನೆ, ನಿಮಗೆ ಎದೆಗಾರಿಕೆ ಇದ್ದರೆ, ನೀವು ನಿಜವಾಗಿ ಗಂಡಸರಾದರೆ ಒಂದು ಮಸೀದಿಯನ್ನು ಹೊಡೀರಿ ಅಥವಾ ಒಂದು ಚರ್ಚನ್ನು ಹೊಡೀರಿ, ನೋಡುವ ನೀವು ಹೇಗಿರ್ತೀರಾ ಅಂತ ಹೇಳ್ಬಿಟ್ಟು. ಎದುರಿಸುವ ಶಕ್ತಿ ನಿಮಗಿದೆಯಾ? ಇಲ್ಲ. ಯಾಕೆಂದರೆ ಮುಸ್ಲಿಂ ಮತ ಬ್ಯಾಂಕಿನ ಮೇಲೆ ಓಟ್ ಹಾಕೊಂಡು ಹಿಂದೂಗಳು ಹೇಗೆ ಮಾಡಿದರೂ ಓಟ್ ಹಾಕ್ತಾರಪ್ಪ, ಏನು ಮಾಡಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬೀಳುತ್ತೆ, ನಾವು ಏನು ಮಾಡಿದರೂ ನಡೀತದೆ ಎಂಬ ಆ ಮನ ಇಚ್ಛೆ ಇದೆ ನೋಡಿ. ಅದೇ ಮುಂದಿನ ದಿನಗಳಲ್ಲಿ ನಿಮಗೆ ಮುಳ್ಳಾಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಕಿತ್ತೆಸೆಯುತ್ತಾರೆ, ಜನರು ಕಿತ್ತೆಸೆಯುತ್ತಾರೆ. ನೆನಪಿಟ್ಟುಕೊಳ್ಳಿ, ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ. ನಾವು ಗಾಂಧೀಜಿನೇ ಬಿಟ್ಟಿಲ್ಲ ಸ್ವಾಮಿ, ನೀವು ಯಾವ ಲೆಕ್ಕ? ನಮಗೆ ಗಾಂಧೀಜಿನೇ ಬಿಟ್ಟಿಲ್ಲ. ನಾವು ಹಿಂದೂಗಳ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ಗಾಂಧೀಜಿಯನ್ನು ಹತ್ಯೆ ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ನೀವು?